ಮೂಲತ್ವ ಫೌಂಡೇಶನ್ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಮೂಲತ್ವ ವಿಶ್ವ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮವು ನವೆಂಬರ್ 7ರಂದು ನಡೆಯಲಿದ್ದು, ಈ ಬಾರಿ ಪದ್ಮಶ್ರೀ ಪುರಸ್ಕೃತ ಸುಕ್ರಿ ಬೊಮ್ಮಗೌಡ ಅವರಿಗೆ ಪ್ರಶಸ್ತಿ ಪ್ರದಾನ ಮಾಡಲಾಗುವುದೆಂದು ಟ್ರಸ್ಟ್ನ ಸಂಸ್ಥಾಪಕರಾದ ಪ್ರಕಾಶ್ ತಿಳಿಸಿದರು. ಅವರು ಮಂಗಳೂರಿನ ಪ್ರೆಸ್ ಕ್ಲಬ್ನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾಹಿತಿಯನ್ನ ನೀಡಿದರು. ನವೆಂಬರ್ 7ರಂದು ಸಂಜೆ 4:30ಕ್ಕೆ ಪದ್ಮಶ್ರೀ ಸುಕ್ರಿ ಅಜ್ಜಿಯ ಮನೆಯ ಪರಿಸರದಲ್ಲಿ ಪ್ರಶಸ್ತಿ ಪ್ರದಾನ ಮಾಡಲಾಗುವುದು. ಈ ಪ್ರಶಸ್ತಿಯಲ್ಲಿ 50,000 ಒಂದು ನಗದು ಕೊಡಲಾಗುವುದು. ಈ ಕಾರ್ಯಕ್ರಮಕ್ಕೆ ಕಾರವಾರ ಜಿಲ್ಲೆ ಹಾಗೂ ದಕ್ಷಿಣ ಕನ್ನಡ ಜಿಲ್ಲೆಯ ಗಣ್ಯಾತಿ ಗಣ್ಯರು ಭಾಗವಹಿಸಲಿದ್ದಾರೆ ಎಂದು ಹೇಳಿದರು. ಪ್ರತಿ ವರ್ಷ ಮೂಲತ್ವ ಫೌಂಡೇಶನ್ ಚಾರಿಟಬಲ್ ಟ್ರಸ್ಟ್ ಇದರ ಮೂಲತ್ವ ವಿಶ್ವ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ ನಡೆಯುತ್ತದೆ. ಈ ವರ್ಷ 7ನೇ ವರ್ಷದ ಈ ಕಾರ್ಯಕ್ರಮ 6 ವರ್ಷ ಒಳ್ಳೆ ರೀತಿಯಲ್ಲಿ ನಿಮ್ಮೆಲ್ಲರ ಸಹಕಾರದಿಂದ ಈ ನಮ್ಮ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ ನಡೆಯುತ್ತಿದೆ. ಈ ವರ್ಷದ ಪ್ರಶಸ್ತಿ ಪ್ರದಾನ ಸ್ವಲ್ಪ ಡಿಫ್ರೆಂಟ್ ಆಗಿ ಮಾಡಿದ್ದೇವೆ. ಏನಂದರೆ ಈ ವರ್ಷವು ಅಂಕವಲ್ಲದ ಸುಕ್ರಿ ಅಜ್ಜಿ ಅಂದರೆ ಸುಕ್ರಿ ಬೊಮ್ಮಗೌಡ, ಪದ್ಮಶ್ರೀ ಸುಕ್ರಿ ಬೊಮ್ಮಗೌಡವನ್ನು ಆಯ್ಕೆ ಕಳಿಸಿದ್ದೇವೆ. ನಾವು ಅಂದುಕೊಂಡೆವು ಅವರಿಗೆ ಪ್ರಾಯ ಆಗಿದೆ, ಸೊ ಆದ ಕಾರಣ ಅವರ ಸ್ಥಳದಲ್ಲಿ ಹೋಗಿ ಅವರಿಗೆ ಪ್ರಶಸ್ತಿ ಕೊಡುವ ಅಂತ ಪ್ಲ್ಯಾನ್ ಮಾಡಿದ್ದೇವೆ. ತುಂಬ 90 ಇಯರ್ಸ್ ಆಗಿದೆ ಅವರಿಗೆ, ಪಾಪ ಅವರಿಗೆ. ಅವ್ರು ಬಂದಿದ್ದಾರೆ ಮಂಗಳೂರಿಗೆ, ಮನೆಗೆಲ್ಲ ಬಂದಿದ್ದರು. ಅದು ಪ್ರಶಸ್ತಿ ಕೊಡುವಾಗ ಅಲ್ಲಿಯೇ ಕೊಡುವ ಅಂತ. ಕಾರಣಾಂತರವಾಗಿ ಅವರು ಹಾಸ್ಪಿಟಲ್ಗೆ ಅಡ್ಮಿಟ್ ಆದರು, ಸ್ವಲ್ಪ ಹಾಸ್ಪಿಟಲ್ ಇರ್ತಾರೆ. ಬಹುಶಃ ಇವತ್ತು ಸಂಜೆ ಡಿಸ್ಚಾರ್ಜ್ ಆಗ್ತಾರೆ ಅವರು. ಸೊ ಅದಕ್ಕೋಸ್ಕರ ಅವರ ಮನೆಯೊಳಗೆ ನಾವು ಹೋಗಿ ಪ್ರಶಸ್ತಿ ಕೊಡುವ ಒಂದು ಕಾರ್ಯಕ್ರಮ ಅಲ್ಲಿ ಮಾಡಿದ್ದೇವೆ. ಅಂದರೆ ವೇದಿಕೆ ಎಲ್ಲ ಅಲ್ಲಿತ್ತು, ಆದರೆ ಅದೆಲ್ಲವೂ ನಾವು ಸ್ವಲ್ಪ ಕ್ಯಾನ್ಸಲ್ ಮಾಡಿ ಆರೋಗ್ಯದ ದೃಷ್ಟಿಯಿಂದ ಅವರ ಮನೆಯೊಳಗೇ ಈ ಪ್ರಶಸ್ತಿ ಕೊಡು ಬರುವ ಒಂದು ಪ್ಲ್ಯಾನ್ ಮಾಡಿದ್ದೇವೆ. ಅದು 7ನೇ ತಾರೀಕು ಆದಿತ್ಯವಾರ ಸಂಜೆ 4:30 ಗಂಟೆಗೆ. ಎಂದಿನಂತೆ ಮೊದಲ ವರ್ಷ ನಮ್ಮ ಮಂಗಳೂರಿನ ಹರೇಕಳ ಅಜ್ಜಪ್ಪನಿಂದ ಪ್ರಾರಂಭ ಮಾಡಿ ಲಾಸ್ಟ್ ವರ್ಷ ರವಿ ಕಟಪಾಡಿಯವರು ಪ್ರಪಂಚಾದ್ಯಂತ ಒಬ್ಬರನ್ನು ಸೆಲೆಕ್ಟ್. ಸುದ್ದಿಗೋಷ್ಠಿಯಲ್ಲಿ ಮೂಲತ್ವ ಫೌಂಡೇಶನ್ನ ಚಾರಿಟಬಲ್ ಟ್ರಸ್ಟ್ನ ಟ್ರಸ್ಟಿಗಳಾದ ಕಲ್ಪನಾ ಕೋಟ್ಯಾನ್, ಶೈನಿ, ಅಕ್ಷತಾ ಕದ್ರಿ, ಮಹೇಶ್ ಅಮೀನ್ ಉಪಸ್ಥಿತರಿದ್ದರು.